ನಮಸ್ಕಾರ ವೀಕ್ಷಕರೇ, ಗ್ರಾಹಕರ ಅಚ್ಚುಮೆಚ್ಚಿನ ಶಾಪಿಂಗ್ ಮಳಿಗೆ, ಗ್ರಾಹಕರಿಗೆ ಪ್ರೀತಿ ಪಾತ್ರವಾಗಿರುವಂಥ ಹರ್ಷದ ವರ್ಷಾಚರಣೆಯ ಪ್ರಯುಕ್ತವಾಗಿ ಹರ್ಷೋತ್ಸವ ವಿಶೇಷವಾಗಿರುವಂಥ ಈ ಒಂದು ಶಾಪಿಂಗ್ನ ಮಳಿಗೆಯಲ್ಲಿ ಬೇರೆ ಬೇರೆ ರೀತಿಯಂಥ ವೆರೈಟಿ ಆಗಿರುವಂಥ ಆಫರ್ಸ್ಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ. ನಾವು ಗಮನಿಸ್ತಾ ಹೋದಾಗೆ ಇಲ್ಲಿ ಯಾವ ಬ್ರ್ಯಾಂಡ್ಗಳಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿರುವಂಥ ಬ್ರ್ಯಾಂಡ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಹರ್ಷದಲ್ಲಿ. ನಾವೀಗ ಪಳ್ಳೀರ್ನ ಹರ್ಷೋತ್ಸವದ ವಿಶೇಷವಾದಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಒಂದು ಪಳ್ಳೀರ್ನಲ್ಲಿ ಹರ್ಷೋತ್ಸವ ಯಾವ ರೀತಿಯಾಗಿ ನಡೀತಾ ಉಂಟು, ಬೇರೆ ಬೇರೆ ರೀತಿಯಾಗಿರುವಂಥ ಆಫರ್ಸ್ಗಳು ಗ್ರಾಹಕರಿಗೆ ಯಾವ ರೀತಿಯಾಗಿ ತಲುಪ್ತಾ ಉಂಟು, ಬೇರೆ ಬೇರೆ ರೀತಿಯಾಗಿರುವಂತಹ ಮೊಬೈಲ್ಸ್ಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಲ್ಯಾಪ್ಟಾಪ್ಸ್ಗಳಿರ್ಬೋದು, ಟಿ ವಿಗಳಿರ್ಬೋದು, ವಾಷಿಂಗ್ ಮಿಷಿನ್ಗಳಿರ್ಬೋದು, ಅದೇ ರೀತಿಯಾಗಿ ಸಣ್ಣ ಪುಟ್ಟವಾಗಿರುವಂತಹ ಮನೆಗೆ ಬೇಕಾಗುವಂಥ ಎಲ್ಲ ರೀತಿಯಾದಂತಹ ಕಿಚನ್ ವ್ಯಾರ್ಗಳಿರ್ಬೋದು, ಅದರೊಟ್ಟಿಗೆ ನಮಗೆ ದೊಡ್ಡ ದೊಡ್ಡ ಐಟಮ್ಸ್ಗಳು ಏನು ಬೇಕೋ ಅದೆಲ್ಲವೂ ಐಟಮ್ಗಳು ನಮ್ಮ ಈ ಹರ್ಷದಲ್ಲಿರುವಂಥದ್ದು. ಹಾಗಾಗಿ ಈ ವರ್ಷಾಚರಣೆಯ ವಿಶೇಷವಾದಂಥ ಸಂದರ್ಭದ ಹರ್ಷೋತ್ಸವದಲ್ಲಿ ಯಾವೆಲ್ಲ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳುವಂಥದ್ದು ತಮಗೆ ಗೊತ್ತಿದ್ದರೆ ನೇರವಾಗಿ ಭೇಟಿ ನೀಡುವ ಮೂಲಕವಾಗಿ ಹರ್ಷೋತ್ಸವದ ಆಫರ್ಗಳನ್ನು ತಮ್ಮ ಮನೆಗೆ ಕೊಂಡೋಗ್ಬೋದು. ಈ ಫ್ರಿಜ್ಜಲ್ಲಿ ಕಸ್ಟಮರ್ ಏನೇ ಐಟಮ್ ಇಟ್ರು, ಏನೇ ಬ್ಯಾಡ್ ಸ್ಮೆಲ್ ಬಂದ್ರು ಅಬ್ಸರ್ವ್ ಮಾಡ್ಲಿಕ್ಕೆ ಅಂತ ಹೈಜೆನಿಕ್ ಫ್ರೆಶ್ ಪ್ಲಸ್ ಕೊಟ್ಟಿದ್ದೀವಿ. ಇದು ಲೈಕ್ ಮನೆಯಲ್ಲಿ ಹಿಂಗೆ ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ, ಅದೇ ಥರ ಒಳಗಡೆ ಫ್ಯಾನ್ ಕೂಡ ಫಿಕ್ಸ್ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಬ್ಸರ್ವ್ ಮಾಡಿರುವಂಥ ಬ್ಯಾಡ್ ಸ್ಮೆಲ್ನೆಲ್ಲ ಜಸ್ಟ್ ನಿಮಗೆ ಹೊರಗಡೆಗೆ ಪುಲ್ ಮಾಡಿಕೊಡುತ್ತೆ. ಅದು ಕೂಡ ಅಡ್ವಾಂಟೇಜ್ ಇದೆ ಇದರಲ್ಲಿ. ದೆನ್ ಇದರಲ್ಲಿ ತುಂಬ ಸ್ಮಾರ್ಟ್ ಫೀಚರ್ಸ್ಗಳು ಅಂತ ಹೇಳಿದ್ರೆ ಇದರಲ್ಲಿ ವಿತ್ ವೈಫೈ ಎನೇಬಲ್ ಇದೆ. ವೈಫೈ ಎನೇಬಲ್ ಅಂದರೆ ಕಸ್ಟಮರು ಅವರ ಮೊಬೈಲ್ನ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಥ್ರೂನೇ ಕಂಟ್ರೋಲ್ ಮಾಡ್ಬೋದು. ಆರೆಲ್ಸ್ ಅವ್ರಿಗೇನಾದರೂ ಈ ಫ್ರಿಜ್ಜಲ್ಲಿ ಏನಾದ್ರು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂದರೆ ಅವರಿಗೆ ಮೊಬೈಲಲ್ಲೇ ಎರರ್ ಕೋಡ್ಗಳು ಬರುತ್ತೆ. ಸೊ ಅವರು ಕಸ್ಟಮರ್ ರೆಕ್ಟಿಫೈ ಮಾಡ್ಬೋದು. ಆರೆಲ್ಸ್ ಕಸ್ಟಮರ್ ಅದೇ ಮೊಬೈಲಿಂದಲೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು. ಅದು ಕೂಡ ಆಪ್ಷನ್ಸ್ ಇದೆ. ಸೊ ಇದು ನಮ್ಮ ಸೈಡ್ ಬೈ ಸೈಡಲ್ಲಿ ಹೊಸ ಲಾಂಚ್ ಆಗಿರುವಂಥ ಮೇಯ್ನ್ ಆಪ್ಷನ್ಸ್ಗಳು. ಅದೇ ರೀತಿ ನಮ್ಮ ಎ ಸಿಯಲ್ಲೂ ಕೂಡ ಹೊಸ ಫೀಚರ್ಸ್ಗಳಿದೆ. ಎಲ್ಲ ಒಳ್ಳೆ ಪ್ರಾಡಕ್ಟ್ಗಳು, ಒಳ್ಳೆಯ ಒಂದು ನಾವು ಹೇಳಿದ ಟೋಟಲ್ ಓನರ್ಶಿಪ್ ಕಾಸ್ಟ್, ಅದರ ಬೈಯಿಂಗ್ ಪ್ರೈಸ್ ಮಾತ್ರ ಅಲ್ಲ, ನೀವು ತೆಗೆದುಕೊಂಡ ನಂತರ ಅದನ್ನು ಒಂದು 5 ವರ್ಷ 7 ವರ್ಷ 10 ವರ್ಷ ಮೇಂಟೈನ್ ಮಾಡುವಾಗ ಅದರ ರಿಪೇರ್ ಕಾಸ್ಟ್ ಆಗಲಿ, ಸರ್ವಿಸ್ ಕಾಸ್ಟ್ ಆಗಲಿ, ಇದನ್ನೆಲ್ಲ ನೋಡಿದರೆ ದಟ್ ಒನ್ ಆಫ್ ದ ಲೋಯೆಸ್ಟ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಇರುವಂಥ ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ಅಂತ ಹೇಳ್ತೇವೆ. ಮತ್ತು ಇವರ ಸರ್ವಿಸ್ ಅರೇಂಜ್ಮೆಂಟ್ಸ್ ಆ್ಯಕ್ಚುಲಿ ತುಂಬ ಒಳ್ಳೆಯದುಂಟು. ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಆ್ಯಂಡ್ ಆಲ್ ದ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ, ಇದೆಲ್ಲ ತುಂಬ ಅಚ್ಚುಕಟ್ಟಾಗಿ ಅದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ದ ರಿಲೇಷನ್ ವಿತ್ ದ ಕಸ್ಟಮರ್ಸ್ ಆ್ಯಂಡ್ ವಿತ್ ದ ಡೀಲರ್ಸ್, ಇವರು ಈ 10 ವರ್ಷದಲ್ಲಿ ಆದ ಬದಲಾವಣೆ, ಒಂದು ಕೊರಿಯನ್ ಕಂಪನಿ ಆಗಿ ಸರ್ ದೇ ರಿಯಲಿ ಕಮ್ ಟು, ನಾವೆಲ್ಲರಿಗೆ ಅವರಿಗೆ ಹೇಳ್ತಾ ಇದ್ದೆವು ಜಾಪನೀಸ್ ಕಂಪನಿ ಮತ್ತು ಕೊರಿಯನ್ ಕಂಪನಿ ಆಗಿದೆ. ಈಗ ನಾವು ದೇ ಆರ್ ಗೋಯಿಂಗ್ ಅಲಾಂಗ್ ವಿತ್ ಜಾಪನೀಸ್ ಕಂಪನಿ ಅಂತ ಹೇಳ್ಬೋದು. ದ ಡೀಲರ್ ಸಪ್ಲೈ ರಿಲೇಷನ್ ಇಸ್ ವೆರಿ ಗುಡ್. ಇದು ಈ ಬದಲಾವಣೆಗಳನ್ನು ಲಾಸ್ಟ್ 10 ವರ್ಷದಲ್ಲಿ ತಂದೆ. ಮತ್ತು ಇವತ್ತು ಒಂದು ಹೊಸತಂತ ಹೇಳಿದರೆ ಈ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ನೊಟ್ಟಿಗೆ ಸ್ಟಾರ್ಟ್. ಇಷ್ಟವರೆಗೆ ಈ ಸೈಡ್ ಬೈ ಸೈಡ್ಗಳೆಲ್ಲ ಅಲ್ಲಿಂದ ಅಂದರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಆಗ್ತಿತ್ತು. ಈಗ ಇವತ್ತು ಲಾಂಚ್ ಮಾಡೋ ಈ 2 ಪ್ರಾಡಕ್ಟ್ ಸೈಡ್ ಬೈ ಸೈಡ್ ಪ್ರಾಡಕ್ಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದೇರ್ ಪೂನಾ ಪ್ಲಾಂಟ್. ಸೊ ಹಾಗಾಗಿ ಇನ್ನು ನಿಮಗೆ ಸೈಡ್ ಬೈ ಸೈಡ್ ಶಾರ್ಟೇಜ್ ಇರೋದಿಲ್ಲ. ಇಲ್ಲದ ಅದೊಂದು ಬ್ಯಾಚ್ ಕಂಟೈನರ್ ಬರಬೇಕಿತ್ತು, ಅದು ಸ್ವಲ್ಪ ಬಂದಿರ್ತದೆ, ಒಂದು ಕೆಲವು ಸಲ ಸಿಗ್ತದೆ, ಕೆಲವು ಸಿಗೋದಿಲ್ಲ. ಈಗ ಅದು ಭಾರತದಲ್ಲೇ ತಯಾರಾಗೋದ್ರಿಂದ ಟೆಕ್ನಾಲಜಿ ಇವರದ್ದೇ, ಬಟ್ ಅದು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಹಾಗಾಗಿ ನಿಮಗೆ ಅವೈಲಬಿಲಿಟಿ ಮತ್ತು ಸರ್ವಿಸಬಿಲಿಟಿ ಇನ್ನೂ ಮೊದಲಿಗಿಂತ ಸಹ ಒಳ್ಳೆ ಆಗಲಿಕ್ಕೆ ಚಾನ್ಸಸ್ ಉಂಟು. ವಿತ್ ಆಲ್ ದೀಸ್ ಥಿಂಗ್ಸ್ ಐ ಥಿಂಕ್ LG is offering a good product and service to our customers. That is the reason we are taking them, or we are launching these 3 products today to help our customers. ಅಂದರೆ ಈಗ ಸೆಕೆ ಭಾರಿ ಜೋರಲ್ಲಿ ಉಂಟು. ಈಗಿನ ಎನರ್ಜಿ ಎಫಿಷಿಯೆಂಟ್ AC ಇದ್ದರೆ ನಿಮ್ಮದು 30-40% ಪವರ್ ಸೇವ್ ಆಗ್ತದೆ. ಮತ್ತು 10 kg 9 kg 8 kg ವಾಷಿಂಗ್ ಮೆಷಿನಲ್ಲಿ 2 ದಿನಕ್ಕೆ ವಾಷಿಂಗ್ ಮಾಡಿದರೆ ಸಾಕು, ನಿಮ್ಮ ವಾಷಿಂಗ್ ಟ್ಯಾಂಕ್ ಸೇವ್ ಆಗ್ತದೆ. ಮತ್ತು ಇದರಲ್ಲಿ ಎಲ್ಲ ಅವರ ವಾಷಿಂಗ್ ಮೆಷಿನ್ಗಳಲ್ಲಿ ಡೈರೆಕ್ಟ್ ಡ್ರೈವ್ ಅಂದರೆ ಮೋಟರ್ ಡೈರೆಕ್ಟ್ ವಾಷಿಂಗ್ ಟಂಬ್ಲರಿಗೆ ಫಿಟ್ ಆಗಿರ್ತದೆ. ಹಾಗೆ ನಿಮಗೆ ಯಾವುದೇ ವೈಬ್ರೇಷನ್ ಆಗಲಿ, ನಾಯ್ಸ್ ಆಗಲಿ ಇರುವುದಿಲ್ಲ. ಮತ್ತು ಸ್ಟೀಮ್ ವಾಶ್ ಇರೋದ್ರಿಂದ ಮಕ್ಕಳ ಬಟ್ಟೆಗಳನ್ನು ವಾಶ್ ಮಾಡಲಿಕ್ಕೆ ಇದೆಲ್ಲ ತುಂಬ ಒಳ್ಳೆ ವಾಶ್ ಕ್ವಾಲಿಟಿ ಸಿಗ್ತದೆ. ಅದು ಅದರ ವಾಷಿಂಗ್ ಮೆಷಿನ್ ಒಂದು ಅಡ್ವಾಂಟೇಜ್. ಮತ್ತು ಈಗ ರೆಫ್ರಿಜರೇಟರ್ ಆಲ್ರೆಡಿ ಹೇಳಿದ್ರು, ಆ ಪ್ಲಾಸ್ಮಾ ಒಂದು
ಟ್ರೀಟ್ಮೆಂಟಿಂದ ಆ ಬ್ಯಾಗ್ ಒಡೋರು ಒಂದು ಸಬ್ಜೆಕ್ಟ್ ಎಲ್ಲರೂ ಇತ್ತು. ನಾವು ತರಕಾರಿ ಮತ್ತು ಮೀಟೆಲ್ಲ ಮಿಕ್ಸ್ ಮಾಡಿ ಇಟ್ಟ ಕೂಡಲೇ ಅಲ್ಲಿ ಅದರದ್ದೇ ಆದ ಒಂದು ಒಡೋರು ಬರ್ತದೆ, ಅದನ್ನು ತೆಗಿಲಿಕ್ಕೆ ಆ ಅರೇಂಜ್ಮೆಂಟ್ ಉಂಟು. I think these are all the features will definitely help our customers to live their life in a better way ಅಂತ ಹೇಳಿ I wish all the success to LG. All the best Rashid, all the best LG. Thank you. Thank you. This year also, we are launching new product. This is actually whenever we launch a product in Harsha, we will get some positive vibes in our mind. That is because of that only every year. Even during Diwali also we have done new product we used to launch in Harsha only. That create for us also some positive energy in our mind, as well as your sales people also they will get some positive energy. You know, LG is a first of all customer oriented company. We used to serve better to the customers in all aspects, in sales, service, in pricing also. All parameters we have to consider in our product. Now we have launched some 3 products here. This is first one is our new Dios. Dios means side by side. Side by side, this is manufactured in India. First made in India concept we have implemented for our side by side products also. Second thing is our RAC. Like RAC means room air conditioners. See, this air conditioner we used to India, we are the number 1 in AC. Because we started with the dual inverter ACs in India. All other manufacturers, all other brands, they were on and off ACs. We started completely 100% shifting we have done to inverter ACs. That result we are getting now also. So this year we have come out with artificial intelligence, AI product. AI is the next trend of the customer requirement. That is AI. Artificial, you can see now our engineering colleges, NITTE, Manipal, all started with the artificial intelligence engineering for 4 years course. ಲಕ್ಷಾಂತರ ಗ್ರಾಹಕರ ಪ್ರೀತಿ ಪಾತ್ರವಾಗಿರುವಂಥ ಹರ್ಷೋತ್ಸವದ ಈ ಒಂದು ಹರ್ಷದ ಮಳಿಗೆಯಲ್ಲಿ ನಿಮಗೆ ಯಾವ ಆಫರ್ಸ್ಗಳು ಬೇಕು ಆ ಎಲ್ಲ ಆಫರ್ಸ್ಗಳು ಇಲ್ಲಿರುವಂಥದ್ದು. ಹಾಗಾಗಿ ಮತ್ತೆ ತಡ ತಾವು ಕೂಡ ಬರೋ ಮೂಲಕವಾಗಿ ಎಲ್ಲ ಆಫರ್ಸ್ಗಳನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿ.